ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿಳಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಲ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಲರಾಡಿದ ನಾಡೆ, ಡಂಕನ ಜಕನರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಬಾರಸೀಗ ಜೈನರುದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಹಿರಾ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಮಂಜುಳಾ. ಮುಂಜಾನೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಹಿರಾ ಶಾಲೆ ಬಬ್ಬುಕಟ್ಟೆ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ 2023ನೇ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲರಿಗೂ ಸ್ವಾಗತ. ಇಂದು ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದಂತಹ ಶ್ರೀಯುತ ಈಶ್ವರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಇಂದಿನ ಪಂದ್ಯಾಟ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಜನಾಬ್ ಅಬ್ದುಲ್ ಕರೀಂ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀಯುತ ತ್ಯಾಗಂ ಹರೇಕಳ ಮೈಸೂರು ವಿಭಾಗದ ದೈಹಿಕ ಶಿಕ್ಷಣ ಕಾರ್ಯದರ್ಶಿ ಅಲ್ಲದೆ ನಮ್ಮೊಂದಿಗೆ ಇವರು ಸತತವಾಗಿ ಸಂಪರ್ಕದಲ್ಲಿದ್ದು ಸಲಹೆ ಸೂಚನೆಗಳನ್ನು ನೀಡಿರುತ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ಕೂಡ ಅಬ್ದುಲ್ ಕರೀಂ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳುತ್ತೇನೆ. ಶ್ರೀಮತಿ ಗೀತಾ ಸಲ್ದಾನ ಶಿಕ್ಷಣ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ವನಜಾಕ್ಷಿ ಇವರು ಕನ್ನಡ ಉಪನ್ಯಾಸಕಿ, ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಲಿಲ್ಲಿ ಪಾಯಸ್ ದೈಹಿಕ ಶಿಕ್ಷಣ ಸಂಘದ ತಾಲೂಕು ಜಿಲ್ಲಾ ಅಧ್ಯಕ್ಷರು, ಇವರು ಕೂಡ ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ವನಜಾಕ್ಷಿ ಕನ್ನಡ ಉಪನ್ಯಾಸಕಿ, ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಮೋಹನ್ ಸಿರ್ಲಾಲ್ ತಾಲೂಕು ದೈಹಿಕ ಶಿಕ್ಷಣ ಸಂಘದ ಕಾರ್ಯದರ್ಶಿ, ಇವರು ಕೂಡ ಇಂದು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರಿಗೆ ನಮ್ಮ ಕಾರ್ಯದರ್ಶಿಯವರಾದಂತಹ ಅಬ್ದುಲ್ ಕರೀಂ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜನಾಬ್ ಇಸ್ಮಾಯಿಲ್ ಶಾಫಿ ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಹಿರಾ ಶಾಲೆ, ಇವರಿಗೂ ಕೂಡ ಇಂದಿನ ಸಭೆಗೆ ಸ್ವಾಗತ. ಇವರನ್ನು ಕೂಡ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಸಭೆಗೆ ಹಾಜರಿರುವಂತಹ ನಮ್ಮ ಟಿಪಿಒ ರವಿಶಂಕರ್
ಅವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಹಿರಾ ಶಾಲೆಯ ಪರವಾಗಿ ಸ್ವಾಗತ. ಅದೇ ರೀತಿ ನಮ್ಮೊಂದಿಗೆ ಶಾಂತಿ ಎಜುಕೇಶನಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಎಎಚ್ ಮೆಹಮೂದ್ ರವರು ಇದ್ದಾರೆ. ಅವರಿಗೂ ಕೂಡ ಇಂದಿನ ಸಭೆಗೆ ಆದರದ ಸ್ವಾಗತ. ನಮ್ಮ ಶಾಲಾ ಸಂಚಾಲಕರಾದಂತಹ ಜನಾಬ್ ರೆಹಮತುಲ್ಲಾ ಸರ್ ಅವರಿಗೂ ಕೂಡ ಸಭೆಗೆ ಆದರದ ಸ್ವಾಗತ. ಶಾಂತಿ ಎಜುಕೇಶನಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಅಬ್ದುಲ್ ಕರೀಂ ಅವರಿಗೂ ಕೂಡ ಈ ಸಭೆಗೆ ಆದರದ ಸ್ವಾಗತ. ಶ್ರೀಯುತ ಗಣೇಶ್ ದೈಹಿಕ ಶಿಕ್ಷಕರು ಬಬ್ಬುಕಟ್ಟೆ ಇವರು ಒಂದು ವಾರದಿಂದ ನಮ್ಮೊಂದಿಗಿದ್ದು ಸಲಹೆ ಸೂಚನೆ ಮತ್ತು ತಯಾರಿಯಲ್ಲಿ ಸಹಕರಿಸಿದ ಇವರಿಗೂ ಕೂಡ ಈ ಸಭೆಗೆ ಆದರದ ಸ್ವಾಗತ. ಸಭೆಯಲ್ಲಿರುವಂತಹ ಎಲ್ಲಾ ದೈಹಿಕ ಶಿಕ್ಷಕರು, ಶಾಲಾ ಶಿಕ್ಷಕರು, ತರಬೇತುದಾರರು ಇವರಿಗೂ ಕೂಡ ಸ್ವಾಗತ. ಹಿರಾ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಇಂದು ಹಾಜರಿರುತ್ತಾರೆ. ಇವರಿಗೂ ಕೂಡ ಆದರದ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಿರಾ ಪದವಿ ಪೂರ್ವ ಹಾಗೂ ಪ್ರೈಮರಿ ಶಾಲಾ ಮುಖ್ಯಸ್ಥರಿಗೂ ಕೂಡ ಆದರದ ಸ್ವಾಗತ. ಎಲ್ಲ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಹಿರಾ ಶಾಲಾ ಶಿಕ್ಷಕ ವೃಂದದವರಿಗೂ ಕೂಡ ಸುಸ್ವಾಗತ. ಹಾಗೂ ಇಂದು ಪಂದ್ಯವನ್ನು ಆಡಲು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಸ್ವಾಗತಿಸಿದ ತಮಗೂ ಸ್ವಾಗತ ಮೇಡಮ್. ಮುಂದಿನ ಮುಖ್ಯ ಕಾರ್ಯಕ್ರಮ ಉದ್ಘಾಟನೆ. ಇದನ್ನು ನಡೆಸಿಕೊಡಲಿರುವವರು ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಯುತ ಈಶ್ವರ್ ಸರ್ ಇವರು. ಧನ್ಯವಾದಗಳು ಸರ್. ಎಲ್ಲರಿಗೂ ನನ್ನ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ನಮ್ಮ ಹಿರಾ ಶಾಲೆ ಬಬ್ಬುಕಟ್ಟೆ ಇಲ್ಲಿ ಉಲ್ಲಾಳ ಹೋಬಳಿ ಮಟ್ಟದ ಪ್ರೌಢಶಾಲಾ ವಾಲಿಬಾಲ್ ಪಂದ್ಯಾಟ ಜರುಗ್ತಾ ಇದೆ. ತಾವುಗಳು ಈ ದಿನ ವಾಲಿಬಾಲ್ ಆಟದಲ್ಲಿ ಗೆಲ್ಲಲಿಕ್ಕೆ ತಾವುಗಳು ವಿವಿಧ ಶಾಲೆಗಳಿಂದ ಆಗಮಿಸಿದಿರಿ. ಗೆಲುವನ್ನು ಸಾಧಿಸಲಿಕ್ಕೆ ತಾವುಗಳು ಬಂದಿದ್ದೀರಿ. ಗೆಲುವನ್ನು ಪಡಿಬೇಕು ಅಂತಂದರೆ ನಾವು ಸತತ ಪ್ರಯತ್ನ ಅತಿ ಮುಖ್ಯ. ಸತತ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ನಾವು ಯಾವುದೇ ಕ್ಷೇತ್ರದಲ್ಲೂ ನಾವು ಗೆಲುವನ್ನು ಸಾಧಿಸಬಹುದಾಗಿದೆ. ತಾವುಗಳು ನಿರಂತರ ಅಭ್ಯಾಸದಲ್ಲಿ ತೊಡಗುವುದರ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗಿರ್ತದೆ. ಪ್ರತಿನಿತ್ಯ ತಾವುಗಳು ಈ ಒಂದು ವಾಲಿಬಾಲ್ ಇದರಲ್ಲಿ ಸತತ ಅಭ್ಯಾಸವನ್ನು ಮಾಡಬೇಕು. ಕೆಲವು ಊರುಗಳಲ್ಲಿ ನಾವು ನೋಡಿದರೆ ಬೆಳಿಗ್ಗೆ ಮತ್ತು ಸಂಜೆ ಒಂದು ಊರಿನಲ್ಲೇ ಒಂದು ಟೀಮ್ ಮಾಡ್ಕೊಂಡು ಆಡ್ತಾ ಇರ್ತಾರೆ. ಪ್ರತಿದಿನ ಅವರು ಆಟ ಆಡಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರೋದಿಲ್ಲ. ಆ ಮಟ್ಟಕ್ಕೆ ಅವರು ಆಟವನ್ನು ಪ್ರೀತಿಸಿ ಆಡುತ್ತಿರುವುದನ್ನು ನಾವುಗಳು ಹಳ್ಳಿಗಳಲ್ಲೂ ಕೂಡ ನಾವು ಕಾಣ್ತೀವಿ. ಹಾಗಾಗಿ ತಾವುಗಳು ಕೂಡ ಓದುವುದರ ಜೊತೆಗೆ ಆಟ ಆಡುವುದರಲ್ಲೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ತೋರಬೇಕು. ತಾವುಗಳು ನಮ್ಮ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸುವಂಥ ವಿದ್ಯಾರ್ಥಿಗಳು ಆಗಬೇಕು. ಸತತ ಪ್ರಯತ್ನವನ್ನು ಪಡ್ತಾ ಇರಬೇಕು. ಕೇವಲ ಶಾಲಾ ಅವಧಿಯಲ್ಲಿ ಆಟವನ್ನು ಆಡಿ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಲ್ಲ. ಸತತ ಪ್ರಯತ್ನ ನಿಮ್ಮದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಶಾಲೆಗಳಲ್ಲಿ ಕಲಿಸುತ್ತಿರುವಂಥ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡಿ. ಯಾವುದಾದ್ರೂ ಒಂದು ದೇಶ ನಾವು ಇತರ ದೇಶಗಳಿಗೆ ಹೋಲಿಕೆಯನ್ನು ಮಾಡಿ ನೋಡಿದರೆ ಆ ದೇಶ ಪ್ರಗತಿ ಎತ್ತರಕ್ಕೆ ಕೊಂಡೋಗಿದೆ ಅಂತಂದರೆ ಆ ದೇಶದಲ್ಲಿ ಹೆಚ್ಚಿನ ಕ್ರೀಡಾಕೂಟಗಳಲ್ಲಿ ಚಿನ್ನದ ಬಹುಮಾನಗಳನ್ನು ಆ ದೇಶಗಳೇ ಪಡ್ಕೊಂಡಿರ್ತವೆ. ಅದರ ಅರ್ಥ ಏನಪ್ಪ ಅಂತಂದರೆ ಆ ಒಂದು ದೇಶಗಳಲ್ಲಿ ಕ್ರೀಡೆಗೆ ಅಷ್ಟು ಮಹತ್ವವನ್ನು ನೀಡಿರ್ತಾರೆ. ಅಂಥ ಸಾಲುಗಳಲ್ಲಿ ನಮ್ಮ ಭಾರತ ದೇಶವು ಕೂಡ ನಿಲ್ಲಲಿ ಅಂತ ಹೇಳ್ತಾ,
ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತರಿಗೂ ಮಗದೊಮ್ಮೆ ತುಂಬು ಹೃದಯದ ನನ್ನ ನಮಸ್ಕಾರಗಳು, ವಂದನೆಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳು ಈ ಒಂದು ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ತಿಳಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ದಿನ ನಡೆದಂತಹ ಪಂದ್ಯದಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದವರು, ಹಾಗೆ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದವರು ಎರಡೂ ತಂಡಗಳಿಗೂ ಸಹ ದಿನಾಂಕ 28 ಇದೇ 28ರಂದು ನಡೆಯುವಂತಹ ಸರಕಾರಿ ಪ್ರೌಢಶಾಲೆ ಮುಚ್ಚೂರು ಇಲ್ಲಿ ನಡೆಯುವಂಥ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಆದ್ದರಿಂದ ನೀವೆಲ್ಲರೂ ಅತ್ಯುತ್ತಮವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಿ. ನೀವು ಇಲ್ಲಿ ಕೊಡುವಂಥ ತೀರ್ಪಿಗೆ ಬದ್ಧರಾಗಿ ಯಾವುದೇ ಕಾರಣಕ್ಕೂ ಉಂಟಾಗದೆ ಹೊರಗಡೆಯಿಂದ ಬಂದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಶಿಕ್ಷಕರು ಕೊಟ್ಟ ತೀರ್ಪಿಗೆ ತಲೆಬಾಗಲೇಬೇಕು. ಅದರಂತೆ ಉತ್ತಮವಾದಂಥ ನಿರ್ಣಯವನ್ನು ಸಹ ಕೊಳ್ಳಲಿಕ್ಕಿದ್ದಾರೆ. ಅದರಂತೆ ನೀವೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ನಿಮ್ಮ ಶಾಲೆಗೆ ಹಾಗೂ ನಿಮ್ಮ ಹೆತ್ತವರಿಗೂ ಕೀರ್ತಿಯನ್ನು ತರಬೇಕು. ಅದೇ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ತಮ್ಮ ಕ್ರೀಡಾ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಬೇಕು. ಇವತ್ತು ನೀವು 17 ವರ್ಷ ವಯೋಮಿತಿ ಒಳಗಿನ ಮಕ್ಕಳು ಇರೋದ್ರಿಂದ, ಸಣ್ಣವರು ಮೈನರ್ಸ್ ಆದ್ರಿಂದ ಏನು ಒಳಗಾಗಬೇಡಿ. ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಪ್ರದರ್ಶನವನ್ನು ನೀಡಿ, ಹಾಗೆಯೇ ತಾಲೂಕು, ಜಿಲ್ಲಾ, ವಿಭಾಗೀಯ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಗಳಲ್ಲಿಯೂ ಸಹ ಇವತ್ತು ಇದು ಮಿಂಚುವಂತಾಗಲಿ. ಇದೊಂದು ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪ್ರಖ್ಯಾತಿ ಪಡೆದಿರುವಂಥ ಒಂದು ಆಟ. ಆದ್ದರಿಂದ ತಾವೆಲ್ಲರೂ ಭಾಗವಹಿಸಿ, ಹಾಗೆ ಈ ಪಂದ್ಯಾಟವನ್ನು ಆಯೋಜನೆ ಮಾಡಿದ ಈ ವಿದ್ಯಾಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಸಂಸ್ಥೆಯ ಇವರಿಗೆ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಪ್ರೋತ್ಸಾಹಕರ ಮಾತುಗಳಿಗೆ ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಜನಾಬ್ AH ಮೆಹಮೂದ್, ಅಧ್ಯಕ್ಷರು ಶಾಂತಿ ಎಜುಕೇಷನಲ್ ಟ್ರಸ್ಟ್, ಇವರಿಂದ 2 ಹಿತನುಡಿಗಳು. ನಮಗೆ ಬಹಳ ಸಂತೋಷ ಆಗಿತ್ತು ನಮ್ಮ ಶಾಲೆಯನ್ನು ಈ ವಾಲಿಬಾಲ್ ಟೂರ್ನಮೆಂಟಿಗೆ ಸೆಲೆಕ್ಟ್ ಮಾಡಿದ್ದಕ್ಕೆ. ಅದೇ ರೀತಿ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಆಟ ಆಡಿ, ಇದು ಒಂದು ನಿಮ್ಮ ಚಾನ್ಸ್. ಇದು ಇನ್ನು ಮುಂದಕ್ಕೆ ತಾಲೂಕು ಮಟ್ಟದಲ್ಲಿ ಮತ್ತು ಸ್ಟೇಟ್ ಮಟ್ಟದಲ್ಲಿ ಆಟ ಆಡಲಿಕ್ಕೆ ನನಗೆ ಆಗಬಹುದು ಎಂಬ ಒಂದು ಉದ್ದೇಶ ಇಟ್ಟು ನೀವು ಆಟ ಆಡಿದರೆ ಖಂಡಿತ ನಿಮಗೆ ಅಲ್ಲಿಗೆ ತಲುಪುವುದು. ಅದಕ್ಕೆ ಸೃಷ್ಟಿಕರ್ತನು ಅನುಗ್ರಹಿಸಲಿ. ಎಲ್ಲರಿಗೂ ಒಂದು ವಂದನೆಗಳು. ಮಕ್ಕಳನ್ನು ಪ್ರೋತ್ಸಾಹಿಸಿ ಮಾತಾಡಿದ ಸರಿಗೆ ಧನ್ಯವಾದಗಳು. ಶ್ರೀಮತಿ ಲಿಲ್ಲಿ ಪಾಯಸ್, ದೈಹಿಕ ಶಿಕ್ಷಣ ಸಂಘದ ತಾಲೂಕು ಜಿಲ್ಲಾ ಅಧ್ಯಕ್ಷರು, ಇವರಿಂದ 1-2 ಮಾತುಗಳು. ಇವತ್ತು ನಡೆಸುವಂತಹ ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾಟ ಸದಾ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಹೆಮ್ಮೆಯ ವಿಷಯ. ಹಿರಾ ಶಿಕ್ಷಣ ಸಂಸ್ಥೆಗಳು ಯಾವತ್ತೂ ಕ್ರೀಡೆಗೆ ಬೇಡ ಅಂತ ಹೇಳೋದಿಲ್ಲ. ನಾನು ಕೂಡ 2-3 ಸಲ ಇಲ್ಲಿ ಬಂದಿದ್ದೇನೆ. ಕ್ರೀಡೆಗೆ ಎಲ್ಲ ರೀತಿಯಿಂದಲೂ ಸಹಕಾರ ನೀಡುತ್ತಾ ಬರುವವರು ಹಿರಾ ಪ್ರೌಢಶಾಲೆ. ಇವರಿಗೆ ನಾನು ಸಂಘದ ಪರವಾಗಿ ಹಾಗೂ ನಮ್ಮ ಇಲಾಖಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮಕ್ಕಳೇ, ಇದು ಈಗ ತಾನೇ ನಮ್ಮ ಅಧಿಕಾರಿಗಳು ಹೇಳಿದರು, ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಂತಹ ಆಟ. ಹಾಗೆ ಭಾರತವು ಕೂಡ ಯೂತ್ ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ ವಾಲಿಬಾಲ್ನಲ್ಲಿ. ಅದೇ ರೀತಿ ನೀವು ಕೂಡ ಉತ್ತಮ ವಾಲಿಬಾಲ್ ಪಟುಗಳಾಗಿ, ಯಾವುದೇ ನಿಮ್ಮ ತಂಡದಲ್ಲಿ ಒಂದು ಕೋಚ್ ಬಂದರೆ ಸಾಕು, 10 ಕೋಚ್ಗಳು ಬಂದರೆ ನಿಮಗೆ ಇನ್ನು ಮುಂದೆ ಆಡಲಿಕ್ಕೆ ಅವಕಾಶವನ್ನು ಇಲಾಖೆ ನೀಡುವುದಿಲ್ಲ. ಅದನ್ನೊಂದು ಗಮನದಲ್ಲಿಟ್ಕೊಂಡು ಯಾರು ನಿಮ್ಮೊಟ್ಟಿಗೆ ಬಂದಿದ್ದಾರಾ ಆ ಒಬ್ಬರನ್ನು ನಿಮ್ಮ ತಂಡದಲ್ಲಿ ವ್ಯವಸ್ಥಾಪಕರನ್ನು ನಿಲ್ಲಿಸಿ ಉತ್ತಮವಾಗಿ ಆಡಿ ನಿಮ್ಮ ಶಾಲೆಗೆ ಹೆಸರನ್ನು, ಕೀರ್ತಿಯನ್ನು ತಗೊಂಡು ಬನ್ನಿ. ಶುಭವಾಗಲಿ. ಥ್ಯಾಂಕ್ ಯು. ಶುಭವನ್ನು ಹಾರೈಸಿದ ತಮಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ವಂದನಾರ್ಪಣೆ. ಪಂದ್ಯದ ಉದ್ಘಾಟನೆಯನ್ನು ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ದಕ್ಷಿಣ ವಲಯ ಶ್ರೀಯುತ ಈಶ್ವರ್, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಜನಾಬ್ AH ಮೆಹಮೂದ್, ಅಧ್ಯಕ್ಷರು ಶಾಂತಿ ಎಜುಕೇಷನಲ್ ಟ್ರಸ್ಟ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಶ್ರೀಯುತ ರವಿಶಂಕರ್ ನೀಲಾವರ, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಇವರಿಗೂ ಧನ್ಯವಾದಗಳು. ಜಿಲ್ಲಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಪ್ರಮುಖ ಬಿಂದು ಆಗಿರುವಂಥ ವಿದ್ಯಾರ್ಥಿನಿಯರು, ಇವರಿಗೂ ಶುಭ ಹಾರೈಸುತ್ತಾ ತಮಗೂ ಧನ್ಯವಾದಗಳು.
ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮದ ವಾಲಿಬಾಲ್ ಪಂದ್ಯಾಟವು ಇದು ಈಗ ತಾನೇ ನಮ್ಮ ಅಧಿಕಾರಿ ಹೇಳಿದಾಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಲಿಬಾಲ್ ಪಂದ್ಯಾಟವು ಆಗಿದೆ. ಆದ್ದರಿಂದ ಭಾರತ ದೇಶ ಯಾವಾಗಲೂ ಕ್ರೀಡೆಯಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಪಡ್ಕೊಂಡು ಬಂದಿದೆ. ಆದ್ದರಿಂದ ತಾವು ಕೂಡ ಮುಂದಿನ ದಿನದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಮುಂದೆ ಬರಬೇಕೆಂದು ಈ ಮೂಲಕ ನಿಮ್ಮಲ್ಲಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮ ಹಿರಾ ಶಾಲೆಯಲ್ಲಿ ಇದು ಮೊದಲನೇ ಆಗುವುದಲ್ಲ. ಈಗ ತಾನೇ ಹಲವರು ಹೇಳಿದ್ದಾರೆ, ಹಿರಾ ಶಾಲೆಯು ಕ್ರೀಡೋತ್ಸವಕ್ಕೆ ಮೊದಲಿನ ಹೆಜ್ಜೆ. ಅಂದರೆ ಯಾವಾಗಲೂ ಹಿಂದೆ ಸರಿಯುವುದಿಲ್ಲ, ಮುಂದೆ ಬಂದು ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಾರೆ. ಆದ್ದರಿಂದ ಹಿರಾ ಶಾಲೆಯನ್ನು ಕೂಡ ಅವರ ಕಮಿಟಿಯನ್ನು ಕೂಡ ನಾನು ಅಭಿನಂದಿಸಿದ್ದೇನೆ. ಮತ್ತು ಹಿರಾ ಶಾಲೆಯ ಎಲ್ಲ PTA ಸದಸ್ಯರುಗಳು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಮಕ್ಕಳನ್ನು ಆ ವಾಲಿಬಾಲನ್ನು ನೋಡಲಿಕ್ಕೋಸ್ಕರ ಬಂದು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳು ಅವರಿಗೆ ಹೇಳುತ್ತಾ, ಮಕ್ಕಳೇ, ನೀವು ಈ ವಾಲಿಬಾಲ್ ಕ್ರೀಡೋತ್ಸವದಲ್ಲಿ ತಾವು ಸೋತರು ಗೆದ್ದರು, ಇದು ನಿಮ್ಮ ಒಂದು ಹೆಜ್ಜೆ ಅಂತ ಹೇಳಬಲ್ಲೆ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಗಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ವಿದ್ಯಾರ್ಥಿನಿಯರುಗಳು ಒಳ್ಳೆಯ ಆಟವನ್ನು ಆಡಿ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೌರ್ಮೆಂಟ್ ಹೈಸ್ಕೂಲ್ ಮೇಲಂಗಡಿ ಹೆಚ್ಚಿನಾಂಶ, ಗೌರ್ಮೆಂಟ್ ಹೈಸ್ಕೂಲ್ ಪೆರಮನೂರು, ಗೌರ್ಮೆಂಟ್ ಹೈಸ್ಕೂಲ್ ನ್ಯೂ ಪಡಪು, ಗೌರ್ಮೆಂಟ್ ಹೈಸ್ಕೂಲ್ ಕಲ್ಕಟ್ಟ, ರಾಮಕೃಷ್ಣ ಹೈಸ್ಕೂಲ್ ಹರೇಕಳ, ವಿಶ್ವಮಂಗಳ ಕೊಣಾಜೆ, ಇಸ್ಲಾಯಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಳ್ಳಾಳ, ಭಗವತಿ ಹೈಸ್ಕೂಲ್, ಸ್ನೇಹ ಪಬ್ಲಿಕ್ ಸ್ಕೂಲ್, ಹಜರತ್ ಸೈಯದ್ ಮದನಿ, ರೆಹಮಾನಿಯಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸೈನ್ಸ್ ಸಬಾಸ್ಟಿನ್ ಸ್ಕೂಲ್ ಪೆರಮನೂರು, ಉಚ್ಚಿಲಬೋವಿ ಸ್ಕೂಲ್ ಉಚ್ಚಿಲ, ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್, ಮರ್ಕಜ್ ಇಜಾಯತ್ ಕೋಟೆಕಾರ್, ಸೈನ್ಸ್ ಸಬಾಸ್ಟಿನ್ ಕನ್ನಡ ಮೀಡಿಯಂ ಪೆರಮನೂರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದೇಲಕಟ್ಟೆ, ಹಜರತ್ ಸೈಯದ್ ಮದನಿ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಿತ್ಯಾದರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, BM ಸ್ಕೂಲ್ ಉಳ್ಳಾಲ, ಗೌರ್ಮೆಂಟ್ ಮುಸ್ಲಿಂ ರೆಸಿಡೆನ್ಸಿಯಲ್ ಸ್ಕೂಲ್ ಮದಕ, ಹೀರಾ ಸ್ಕೂಲ್ ಬಪ್ಪುಕಟ್ಟೆ, ಗೌರ್ಮೆಂಟ್ ಹೈಸ್ಕೂಲ್ ಪಾವೂರು. ಬಾಲಕಿಯರ ಪಂದ್ಯ ಸರಿ. ಬಾಲಕಿಯರ ವಿಭಾಗದಲ್ಲಿ ನಿತ್ಯಾದರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಬ್ಬುಕಟ್ಟೆ, ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸೈಂಟ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್,